ನಮ್ಮ ಪತ್ರಿಕೆಯಲ್ಲಿ ಸ್ಥಳೀಯ ಆವೃತ್ತಿಗಳನ್ನು ಆರಂಭ ಮಾಡಿದೆವು ನಾವು. ಮಂಗಳೂರಿಗೆ, ಉಡುಪಿಗೆ, ಪುತ್ತೂರಿಗೆ, ಕಾಸರಗೋಡಿಗೆ, ಹೀಗೆ ಬೇರೆ ಬೇರೆ ಕಡೆ ಆವೃತ್ತಿಗಳನ್ನು ನಾವು ಆರಂಭ ಮಾಡಿದೆವು. ಈ ಆವೃತ್ತಿಗಳಿಗೆ ತುಂಬ ಲೇಖನಗಳು ಬೇಕಾಗ್ತದೆ. ಅನೇಕ ಬಾರಿ ಬರೆದದ್ದನ್ನೇ ಬರೆದರೆ ಓದುವವರಿಗೂ ತೊಂದರೆ ಆಗ್ತದೆ. ಕೆಲವರು ಕೇಳ್ತಾರೆ, ಎಷ್ಟು ಸಲ ಬರೀತೀರಿ ಮಾರ್ರೆ ನೀವು ಇದನ್ನು ಅಂತ ಕೇಳುವವರು ಇದ್ದಾರೆ. ಹಾಗಾಗಿ ಒಂದು ಹೊಸತನ ಬರಬೇಕು ಅಂತೇಳಿ ನನಗೆ ನನ್ನ ಯಜಮಾನರು ಕೇಳಿದರು. ನಾನು ಬಾಸ್ ಎಂಬ ಪದಕ್ಕೆ ಕನ್ನಡದಲ್ಲಿ ಯಜಮಾನರು ಅಂತೇಳಿ, ಅದು ಬೇರೆ ಥರ ಸಂಸ್ಕೃತಿ ಅಂತ ತಿಳ್ಕೊಳ್ಬೇಡಿ, ನಮ್ಮ ಬಾಸ್ಗಳಿಗೆ ಕನ್ನಡ ಶಬ್ದ ಅಷ್ಟೇ ಅದು. ಆದರೆ ಅವರು ನಿಜ ಅರ್ಥದಲ್ಲಿ ಯಜಮಾನರೇ, ಸಾಕಿದವರಲ್ಲ, ಸಂಬಳ ಕೊಟ್ಟು ಉದ್ಯೋಗ ಕೊಟ್ಟು ಸಂಬಳ ಕೊಟ್ಟು ಸಾಕಿದವರು ಇರಲಿ. ಆ ಕಾರಣದಲ್ಲಿ ಏನಾದರೂ ಹೊಸತು ಆರಂಭ ಮಾಡು ಅಂತ ನನಗೆ ಸೂಚನೆ ಕೊಟ್ಟರು. ಯೋಚನೆ ಮಾಡಿದೆ. ಆಗ ನಮ್ಮ ಜನರಿಗೆಲ್ಲ ತಮ್ಮ ಪ್ರಾಚೀನ ಪರಂಪರೆಯ ಬಗ್ಗೆ ತಿಳಿದುಕೊಳ್ಬೇಕು ಎಂಬ ಆಸಕ್ತಿ ಇದೆ, ಆದರೆ ಎಲ್ಲಿ ಕೂಡ ಮೂಲಗಳಿಲ್ಲ ಅಂತ ನನಗೆ ಗೊತ್ತಾಯಿತು. ಆಗ ನನಗನ್ನಿಸ್ತು, ನಮ್ಮ ಪ್ರಾಚೀನ ಪರಂಪರೆಯನ್ನು ಯಾಕೆ ದಾಖಲಿಸಬಾರ್ದು ಅಂತ ನನಗೆ ಕಂಡಿತು. ಹಾಗಾಗಿ ನಾನು ಆರಂಭ ಮಾಡಿದ್ದು ಉಳ್ಳಾಲ ರಾಣಿ ಅಬ್ಬಕ್ಕ ಕಥಾನಕದಿಂದ ಆರಂಭ ಮಾಡಿದ್ದು. ಸೀಕ್ವೆನ್ಸ್ ಅಲ್ಲ ಅದು, ನಾನು ಹಿಂದೆ ಹೋಗಬೇಕಿತ್ತು. ಆದರೆ ತಕ್ಷಣಕ್ಕೆ ನಾನು ಆರಂಭ ಮಾಡಿದ್ದು ಬೇರೆ ಬೇರೆ ಮೂಲಗಳಿಂದ. ನಾನು ಬರೆದಾಗ ಅದು ಯಾವ ಮೂಲ ಅಂತ ಬರೀತಿದ್ದೆ. ಒಂದು, ಮೂಲ ಬರಹಗಾರಿಗೆ ಗೌರವ ಕೊಡಬೇಕು. ಎರಡನೇದ್ದು, ನಿಮಗೆ ಇನ್ನಷ್ಟು ವಿವರ ಬೇಕಾದರೆ ಆ ಮೂಲದ ಹತ್ರ ತಾವು ಹೋಗಬೇಕು. ಆ ಕಾರಣಕ್ಕಾಗಿ ನಾನು ಕೊಡ್ತಾ ಹೋದೆ. ಛಾಯಾಚಿತ್ರ ಗ್ರಾಹಕರು ಬೇಕಾದಂಥ ಫೋಟೋಸ್ ತಂದರು. ಆಮೇಲೆ ಪ್ರಸಿದ್ಧ ವ್ಯಂಗ್ಯಚಿತ್ರಕಾರ ತರುಣರು ಪಶುಪತಿ ಉಳ್ಳಾಲ್ ಮತ್ತು ಜಾನ್ ಚಂದ್ರನ್ ಬೇಕಾದ ಚಿತ್ರಣ ಮಾಡಿಕೊಟ್ರು. ಉದಾಹರಣೆಗೆ, ಅಲ್ಲಿ ವಿದೇಶದಿಂದ ಬಂದ, ಅಂದರೆ ಇಟಲಿಯಿಂದ ಬಂದ ಪಿಯತ್ರೋ ಡೆಲಾವೆಲ್ಲೆ ಎಂಬ ಒಬ್ಬ ಪ್ರವಾಸಿಗ ಈ ಕಥಾನಕ ಬರೆದದ್ದು, ನಮ್ಮವರಲ್ಲ. ರಾಣಿ ಅಬ್ಬಕ್ಕನ ಸಂಪೂರ್ಣ ವೃತ್ತಾಂತವನ್ನು ಬರೆದವ ಅವನು. ಅದನ್ನು ಕನ್ನಡಕ್ಕೆ ಮೊದಲಾಗಿ ತಂದವರು ಎಚ್.ಎಲ್. ನಾಗೇಗೌಡರು. ಆಮೇಲೆ 100 ಮಂದಿ ಬರೆದಿದ್ದಾರೆ, ಅಬ್ಬಕ್ಕ ನಾಟಕ ಆಗಲಿ ಕಥೆಗಳಾಗಲಿ. ಅಲ್ಲಿ ನನ್ನ ಬರಹ ಆ ಕಥಾನಕದ ಮೇಲೆ ಇತ್ತು. ಅಲ್ಲಿ ಅವ ಅಬ್ಬಕ್ಕನ ಮನೆಗೆ ಊಟಕ್ಕೆ ಹೋಗ್ತಾನೆ. ಅಬ್ಬಕ್ಕನ ಮನೆಗೆ ಊಟಕ್ಕೆ ಹೋದಾಗ ಅಲ್ಲಿ ಬಾಳೆ ಎಲೆಯಲ್ಲಿ ಬಳಸ್ತಾರೆ. ಇವನ ಕೈಲಿ ಫೋರ್ಕ್ ಮತ್ತು ಸ್ಪೂನ್ ಇದೆ. ಇವನಿಗೆ ಬೆಳ್ತಿಗಕ್ಕೆ ಅನ್ನ ಮತ್ತು ಪದಾರ್ಥ ನುಂಗ್ಲಿಕ್ಕೆ ಆಗೋದಿಲ್ಲ. ಈ ದೃಷ್ಟಾಂತವನ್ನೆಲ್ಲ ಆ ಚಿತ್ರಗಳ ಮೂಲಕ, ವ್ಯಂಗ್ಯಚಿತ್ರ ಅಂತ ಆಗುದಿಲ್ಲ, ವ್ಯಂಗ್ಯ ಭಾವಚಿತ್ರ ಅಂತ ಇಟ್ಕೊಳ್ಳಿ, ಇಲಸ್ಟ್ರೇಷನ್, ಅದರ ಮೂಲಕ ನನ್ನ ಕಲಾವಿದರು ತೋರಿಸ್ತಾ ಹೋದಾಗೆ ಜನ ಭಾಳ ಇಷ್ಟಪಟ್ಟರು. ಏನು ಇಷ್ಟಪಟ್ಟರು ಅಂದರೆ, ನಾನು ಅಲ್ಲಿ ಚಿತ್ರಗಳ ಸಂಗ್ರಹ ಮಾಡಿದೆ. ಈಗ ಜೀರ್ಣೋದ್ಧಾರ ಆಯಿತು ಸೋಮನಾಥ ದೇವಸ್ಥಾನ, ಅವಳ ಮೂಲ ದೇವರು ಸೋಮನಾಥ ದೇವಸ್ಥಾನ. ಹಾಗೆ ಆದಿನಾಥ ಸ್ವಾಮಿಯ ಬಸದಿ ಕೂಡ ಇತ್ತೀಚೆಗೆ ಜೀರ್ಣೋದ್ಧಾರ ಆಯಿತು. ಉಳ್ಳಾಲ 9 ಕೆರೆಯಲ್ಲಿ ಅವಳ ಅರಮನೆ ಇತ್ತು. ಅರಮನೆದು ಒಂದು ಕುತ್ತಿ ಕೂಡ ಇಲ್ಲ ಇವತ್ತಿಗೆ, ಅದು ಉಳಿಸ್ಕೊಳ್ಳಿಲ್ಲ. ಅರಮನೆ ಅಂದರೆ ಈಗಿನ ಕಾಲದ ಮೈಸೂರಿನ ಅರಮನೆ ನೋಡ್ತಿರಲ್ಲ, ಆ ಥರ ಅಲ್ಲ. ಆಗ ಒಂದು ದೊಡ್ಡ ಶ್ರೀಮಂತರ ಮನೆ. ಉಳಿದ ಮನೆಗಳಿಗೆಲ್ಲ ಸಗಣಿ ಸಾರಿಸಿದರೆ ಇದಕ್ಕೊಂದಿಷ್ಟು ಕಾವ್ಯ ಇತ್ಯಾದಿ, ಕಾವ್ಯ ಅಥವಾ ಕೂವೆ ಅಂತ ಹೇಳ್ತಾರೆ ಅಂತ ಕಾಣುತ್ತೆ, ಅದನ್ನು ಬಳಸಿದರು. ಹಂಚಿನ ಮನೆಗಳು, ಹಂಚು ಆ ಕಾಲಕ್ಕೆ ಶುರುವಾಗಿದೆ, ಹಂಚಿನ ಥರ ಬೇಯಿಸಿದ ಇಟ್ಟಿಗೆ, ಹಂಚು ಮತ್ತೆ ಬಂತು, ಬೇಯಿಸಿದ ಇಟ್ಟಿಗೆ ನೋಡಿ, ಉರುಟು ಇದರಲ್ಲಿ ನೋಡಿ ಇಡ್ತಾರೆ, ಆ ಥರದ ಮನೆಯೆಲ್ಲ ಆ ಕಾಲಕ್ಕೆ ಇತ್ತು. ಅದು ಜನಕ್ಕೆ ಭಾಳ ಇಷ್ಟ ಆಯಿತು. ಅಬ್ಬಕ್ಕ ಎಂಬ ವ್ಯಕ್ತಿ ಅಂದರೆ ರಾಣಿ ವ್ಯಕ್ತಿ ಅಂದರೆ ನಾನು ಪರ್ಸನ್ ಎಂಬ ನೆಲೆಯಲ್ಲಿ ಹೇಳಿದೆ. ಬಹುತೇಕ ಮಂದಿ ಆಕೆ ಮೊಗವೀರ ಸಮಾಜದವರು ಅಂತ ತಿಳ್ಕೊಂಡಿದ್ದರು. ಇತಿಹಾಸಕಾರರು ಕೆಲವರು ತಪ್ಪು ಮಾಡಿದ್ದಾರೆ. ನಿಜಕ್ಕಾದರೆ ಆಕೆ ಮೂಡಬಿದಿರೆಯ ಜೈನ ಮನೆತನದವರು. ಮೂಡಬಿದಿರೆಯ ಜೈನ ಮನೆತನದಿಂದ ಬಂದ ಹುಡುಗಿ ಅಬ್ಬಕ್ಕ. ಅಬ್ಬಕ್ಕ ಅನ್ನೋದು ಪಟ್ಟದ ಹೆಸರು. ಆಕೆ ಹೆಸರೇನೋ ಬೇರೆ ಇರ್ತದೆ. ಅಲ್ಲಿ ಪಟ್ಟಕ್ಕೆ ಬಂದ ಮೇಲೆ ನಿಮ್ಗೆ ಗೊತ್ತಲ್ಲ, ಅಲ್ಲಿ ಅಳಿಯಕಟ್ಟು ಸಂಸ್ಕೃತಿ. ಪಟ್ಟಕ್ಕೆ ಅವಳು ಬಂದ ಮೇಲೆ ಆ ಪಟ್ಟದ ಹೆಸರು ಅಬ್ಬಕ್ಕ. ಆ ಕಾರಣಕ್ಕಾಗಿ ರಾಣಿ ಅಬ್ಬಕ್ಕನ ವೃತ್ತಾಂತ. ಆದರೆ ಆಕೆಗೋಸ್ಕರ ಜೀವಕ್ಕೆ ಜೀವ ಕೊಟ್ಟವರು ಅವಳ ಸೇನೆಯಲ್ಲಿ ಮೊಗವೀರ ಬಂಧುಗಳು ಮತ್ತು ಮುಸಲ್ಮಾನ ಬಂಧುಗಳು. ಆಕೆಯ ಸೈನ್ಯದಲ್ಲಿದ್ದವರು ಅವರು. ಆ ಪೋರ್ಚುಗೀಸರನ್ನು ಹಿಮ್ಮೆಟ್ಟಿಸಿದ ಕ್ರಾಂತಿ ಉಂಟಲ್ಲ, ಅಬ್ಬಕ್ಕನಿಗೆ ಕೆಲವರು ಅಬ್ಬಕ್ಕಳಿಗೆ ಅಂತ ಬರ್ತಾರೆ, ಅದು ಅಬ್ಬಕ್ಕನಿಗೆ ಅಂತ ಆಗುವುದು ವ್ಯಾಕರಣ ಪರವಾಗಿ. ಅಬ್ಬಕ್ಕನಿಗೆ ಸಲ್ಲಬೇಕಾದ ಗೌರವವನ್ನು ನಮ್ಮ ಇತಿಹಾಸಕಾರರು ಕೊಟ್ಟಿಲ್ಲ. ಎಂದೂ ಅವಳನ್ನು ಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ್ತಿ ಅಂತ ಯಾರೂ ಹೇಳಲಿಲ್ಲ. ಕೆಲವರಕ್ಕೆ ಆಕ್ಷೇಪ ಹೇಳಿದ್ರು, ಅವಳ ಸಾಮ್ರಾಜ್ಯ ರಕ್ಷಣೆಗೆ ಅವಳು ಪ್ರಯತ್ನ ಪಟ್ಟರು. ಆಗ ದೇಶ ಎಂಬ ಕಲ್ಪನೆ ಇರಲಿಲ್ಲ ಸ್ವಾಮಿ, ದೇಶ ಎಂಬ ಕಲ್ಪನೆ ಬಂದದ್ದೇ ಮತ್ತೆ. ಆದರೆ ಆ ಸ್ವಾಭಿಮಾನದ ಕಿಚ್ಚು ಪೋರ್ಚುಗೀಸರನ್ನು ಹಿಮ್ಮೆಟ್ಟಿಸಿದ್ದಾಳೆ. ಇವತ್ತು ಕೂಡ ಪೋರ್ಚುಗಲ್ನ ಮ್ಯೂಸಿಯಂಗಳಲ್ಲಿ ಅಬ್ಬಕ್ಕ ಕುರಿತಾದಂಥ ಎಲ್ಲ ದಾಖಲೆಗಳು ನಮ್ಮಲ್ಲಿಲ್ಲ. ನಾನು ಇದನ್ನು ಯಾರನ್ನು ದೂರಿ ಹೇಳ್ತಾ ಇಲ್ಲ, ನಾನು ಕೆಲವು ನಿಲುವುಗಳ ಬಗ್ಗೆ. ಹೀಗೆ ಅಬ್ಬಕ್ಕ ಕಂಡ ಯಶಸ್ಸು ನನ್ನನ್ನು ಮತ್ತೆ ಹಿಂದಕ್ಕೆ ಕೊಂಡೋಯ್ತು. ನಾನು ದಕ್ಷಿಣ ಕನ್ನಡದ ಹಳೆಯ ಪರಂಪರೆ ಹತ್ರ ಹೋದೆ. ಅಲ್ಲಿ ಕುತೂಹಲಕಾರಿ ವಿಚಾರಗಳು ಅನಾವರಣ ಆಗ್ತಾ ಹೋಯಿತು. ವಾರದಲ್ಲಿ ಒಂದು 600 to 800 ಲೈನ್ಸ್ ಬರೀತಾ, 600ರಿಂದ 800 ಪದಗಳಿರುವ ಲೇಖನ ಪ್ರತಿ ಬುಧವಾರ ಬರ್ತಾಯಿತ್ತು. ಆಮೇಲೆ ಮಂಗಳವಾರಕ್ಕೆ ನಾವು ಬದಲಾವಣೆ ಮಾಡಿಕೊಂಡೆವು. 610 ಲೇಖನ ಬರ್ತಿದ್ದೇನೆ. 12 ವರ್ಷ ತಪಸ್ಸಿನಾಗೆ
ಬರೆದಿದ್ದೇನೆ. ಅದರಲ್ಲಿ ಲೇಖನ ಮತ್ತೆ ಆರಂಭ ಮಾಡಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಾಚೀನ ಇತಿಹಾಸ. ಅದು ನನಗೆ ಮುಖ್ಯವಾಗಿ KV ರಮೇಶ್ ಅವರು, ಆಮೇಲೆ ಗಣಪತಿ ರಾವ್ ಐಗಳ್ ಅವರದ್ದೆಲ್ಲ ನಾನು ಉಲ್ಲೇಖ ಮಾಡಿಕೊಂಡು ಬರೀತಾ ಹೋದೆ. ಅಲ್ಲಿ ನನಗೆ ಗೊತ್ತಾದ ವಿಷಯ ಏನಂದರೆ, ಕ್ರಿಸ್ತ ಪೂರ್ವದಲ್ಲಿ ಈ ಪ್ರದೇಶ, ನಾವೀಗ ತುಳುನಾಡು ಅಂತ ಕರಿತೇವಲ್ಲ, ಈ ಪ್ರದೇಶಕ್ಕೆ ಸತಿಯ ಪುತ್ರ ಎಂಬ ಹೆಸರಿತ್ತು. ಆಮೇಲೆ ಸಾಮ್ರಾಟ ಅಶೋಕನ ವ್ಯಾಪ್ತಿಯಲ್ಲಿ ಈ ಪ್ರದೇಶಗಳಿತ್ತು. ಈ ಎಲ್ಲ ವಿಚಾರಗಳು ಒಂದಕ್ಕೊಂದು ಮೇಳೈಸ್ತಾ ಹೋಯಿತು. ಇದನ್ನು ಬರಿತಾ ಹೋದೆ. ಸೀಕ್ವೆನ್ಸಲ್ಲಿ ಬಂದೆ. ನಮ್ಮನ್ನು 400 ವರ್ಷಗಳ ಕಾಲ ಆಳಿದವರು ಆಳುಪರಸರು. ಇಡೀ ನಮ್ಮ ಭಾರತದಲ್ಲಿ ದಾಖಲೆ ಒಂದೇ ಮನೆತನ, ಮಂಗಳೂರನ್ನು ಕೇಂದ್ರವಾಗಿ ಮತ್ತು ಉದ್ಯಾವರ 2 ರಾಜಧಾನಿ. ಉದಯಪುರ ಅಂತ ಹೆಸರಾಗಿ, ಈಗಿನ ಉದ್ಯಾವರ ಇದೆಯಲ್ಲ, ಉದಯಪುರ ಅಂತ ಹೆಸರು. ಅಲ್ಲಿಂದ ಮುಂದುವರೆದು ನಾನು ಎಲ್ಲ ವಿಚಾರಗಳನ್ನು, ಆ ನಡುವೆ ಕಾಲಾನುಕ್ರಮಣಿಕೆಯಲ್ಲಿ ಕೋಟಿಚೆನ್ನಯರು ಬಂದರು, ತುಳುನಾಡ ಸಿರಿ ಬಂದರು, ಆನಂತರ ನಮ್ಮ ದೇವಪುಂಜ ಪ್ರತಾಪ ಬಂದರು, ಆಮೇಲೆ ಅಗೋಳಿ ಮಂಜಣ್ಣ ಬಂದರು. ಅವರದ್ದೆಲ್ಲ ಕಥಾನಗಳು, ಪಂಜೆ ಮಂಗೇಶ್ವರರ ಕೃತಿ ನನಗೆ ಆಧಾರ ಆಯಿತು. ಇದೆಲ್ಲವನ್ನು ಬರಿತಾ ಕಾಂತಾಬಾರೆ ಬೂದಾಬಾರೆವರೆಗೆ ಬಂದೆ. ಈ ನಡುವೆ ನಮ್ಮದು ಕಾಸರಗೋಡು ಆವೃತ್ತಿ ಆರಂಭವಾಯಿತು. ಕಾಸರಗೋಡಿನ ಇತಿಹಾಸ ಬರೀಲಿ ಶುರು ಮಾಡಿದೆ. ಬೇಕಲ ಕೋಟೆ ಕಟ್ಟಿದ್ಯಾರು, ಅಲ್ಲಿಗೆ ಬಂದ ಅರಸರು ಯಾರು, ಇದೆಲ್ಲವನ್ನು ಸಚಿತ್ರವಾಗಿ ಹೇಳ್ತಾ ಹೋದಾಗ, ಮೊನ್ನೆ ನಾನು ಸುಳ್ಯಕ್ಕೊಂದು ಮನೆಗೆ ಹೋಗಿದ್ದೆ. ಹೀಗೆ ಸುಳ್ಯಕ್ಕೆ ಹೋದವನನ್ನು ಅಲ್ಲಿ ನಾನು ಬಂದಿದ್ದೇನೆ ಅಂತ ಗೊತ್ತಾಗಿ ಕರ್ಕೊಂಡೋದು. ಅವರ ಮನೆಯಲ್ಲಿ ಇದೆಲ್ಲ ಫೈಲ್ ಇದೆ, ಎಲ್ಲ ಲೇಖನಗಳನ್ನು. ನನ್ನ ಹತ್ರವೇ ಇಲ್ಲ, ನೀವು ಕೇಳಿದ ನನ್ನಲ್ಲಿಲ್ಲ. ನೋಡಿ ಜನ ಎಷ್ಟು ಇಷ್ಟ. ಇವತ್ತಿಗೂ ನನಗೆ ಕೇಳ್ತಾರೆ, ನಮಗೆ ಇವತ್ತು ನೆನಪಾಗ್ತದೆ, ಅದೊಂದು ಗ್ರಂಥ ರೂಪದಲ್ಲಿ ಬರ್ತದೆ ಅಂತ ಕೇಳುವವರಿದ್ದಾರೆ. ಆದರೆ ನನಗೇನು ಅನಿಸ್ತು, ನಾನು ಬೇರೆ ಬೇರೆ ಗ್ರಂಥಗಳಿಂದ ತೆಗೆದದ್ದು, ಮತ್ತೊಂದು ಸೀಕ್ವೆನ್ಸಲ್ಲಿ ಅದಿರಲಿಲ್ಲ. ಡಾಕ್ಟರ್ ವಿವೇಕರೈ ಹೇಳಿದ್ರು, ನನಗೆ ಸೀಕ್ವೆನ್ಸ್ ಮಾಡಿ ಕೊಟ್ಟರೆ ಮಾಡು ನೀನು ಅಂದರು. ಕಾರಣ ನನಗೆ ಅದು ಆಗಲಿಲ್ಲ. ನನ್ನ ಹತ್ರ ಸಂಗ್ರಹ ಇಲ್ಲದೇ ಇದ್ದದ್ರಿಂದ, ಉಳಿಸ್ಕೊಳ್ಳೋದೇ ಇದ್ದದ್ರಿಂದ. ಆಗ ಈಗಿನ ಥರ ಉಳಿಸ್ಕೊಳ್ಳಿಕ್ಕೆ ವ್ಯವಸ್ಥೆಗಳಿರಲಿಲ್ಲ. ಈಗಾದರೆ ನಿಮ್ಮ ಫೇಸ್ಬುಕ್ಕಿನದ್ದು ಎಲ್ಲ ಒಂದು ಕಡೆ ಪೇಜಲ್ಲಿ ಮಾಡಿ ಅದರಲ್ಲಿ ಇಟ್ಕೊಳ್ಬೋದು ನೀವು, ಅಲ್ವಾ? ಆ ಥರದ ವ್ಯವಸ್ಥೆಗಳಾಗಿ ಇರಲಿಲ್ಲ. ಆ ಕಾರಣಕ್ಕಾಗಿ ನನಗೆ ಅದೊಂದು ಶಾಶ್ವತ ದಾಖಲೆ ಮಾಡಲಿಕ್ಕಾಗಲಿಲ್ಲ. ಆದರೆ ಓದಿದವರ ಮನಸ್ಸಲ್ಲಿ ಅದು ದಾಖಲೆ ಆಗಿದೆ ಅನ್ನುವಂಥ ಒಂದು ಸಂತೃಪ್ತಿ ನನಗಿದೆ. ಇದರಲ್ಲಿ ನಮ್ಮ ಸಂಸ್ಕೃತಿ, ಪುರಾತನ ಆಡಳಿತ ಪದ್ಧತಿ, ಸುಂಕ ಪದ್ಧತಿ, ಇದೆಲ್ಲವನ್ನು ಬರೀತಾ ಹೋದೆ. ವೆರಿ ಇಂಟ್ರೆಸ್ಟಿಂಗ್ ಐಟಮ್ಸ್ ಎಲ್ಲ ಸಿಕ್ತು. ಕೆಲವು ಎಲ್ಲಿ ಸುಂಕವನ್ನು ಪಡಿತಾರೆ ಅದೆಲ್ಲ ಸುಂಕದ ಗಟ್ಟೆ. ಒಂದೇ ಸುಂಕದ ಗಟ್ಟೆ ಇರುವುದಲ್ಲ, ಬಚ್ಚಬೇಲಿ ಮಾತ್ರ ಅಲ್ಲ, ಬೇರೆ ಬೇರೆ ಕಡೆ ಇದೆ ಸುಂಕದ ಗಟ್ಟೆ. ಆಗ ಒಂದು ಕಡೆ ಹೋದಾಗ ಈ ಸುಂಕ ವಸೂಲಿ ಮಾಡುವಂಥ ಆಗಿನ ಮಾಂಡಳಿಕರು, ಅವರು ಸುಂಕ ವಸೂಲಿಗೆ ಜನ ಮಾಡ್ತಾಯಿದ್ರು. ಅವರದ್ದು ಅಲ್ಲಿ ಸುಂಕದ ಕಟ್ಟೆ ಅಂತೇಳಿ ಆಗ್ತಾ ಬಂತು. ಮತ್ತು ಬೇರೆ ಬೇರೆ ಪ್ರದೇಶಗಳದ್ದು ವಿಶೇಷ ನನಗೆ ಗೊತ್ತಾಯಿತು. ಉಪ್ಪಿನಂಗಡಿ, ಮಂಗಳೂರಿನಲ್ಲಿ ಉಪ್ಪು ತಯಾರು ಮಾಡ್ತಾಯಿದ್ರು, ಹಳೆ ಬಂದರಿನಲ್ಲಿ ಉಪ್ಪು ತಯಾರು ಮಾಡಿ ದೋಣಿಯಲ್ಲಿ ಅದನ್ನು ಉಳ್ಳಾಲ ಮೂಲಕ ಕೊಂಡೋಗ್ತಾಯಿದ್ರು. ಆಗ ಉಳ್ಳಾಲದಲ್ಲಿ ತೆರಿಗೆ ಕಟ್ಟಬೇಕಂತ ಪೋರ್ಚುಗೀಸರು ಉಪ್ಪಿಗೆ ತೆರಿಗೆ ವಿಧಿಸಿದರು. ಮುಂದೆ ಬ್ರಿಟಿಷರು ವಿಧಿಸಿದ್ರು, ಗೊತ್ತಲ್ಲ, ಮಹಾತ್ಮ ಗಾಂಧೀಜಿಯವರು ದಾಂಡಿ ಯಾತ್ರೆ ಮಾಡಿದರು. ಪೋರ್ಚುಗೀಸರು ವಿಧಿಸಿದ್ದನ್ನು ವಿರೋಧಿಸಿದ್ದು ಹಬ್ಬಕ್ಕ. ನಾವು ಯಾಕೆ ಕೊಡಬೇಕು, ನಮ್ಮ ಉಪ್ಪು ನಮ್ಮ ಹಕ್ಕು ಅಂತ ಆಕೆ. ಅದಕ್ಕೋಸ್ಕರ ಅವಳ ಮೇಲೆ ದಾಳಿ ಮಾಡಿದರು ಅವರು. ಹೀಗೆ ಈ ಉಪ್ಪು ಅಲ್ಲಿಂದ ಉಪ್ಪಿನಂಗಡಿ, ಉಬಾರ್ ಅಂತ ಕರೆಯುವಾಗ, ಅದು ಉಬಾರ್ ಅಂದರೆ ನೀರಿನ ಎರ್ತೆ ಅಂತ ಹೇಳ್ತೇವಲ್ಲ, ಹಾಗೆ ನೀರಿನ ಕೆಳಗೆ ತಿಬಾರ್ ಇಲ್ಲಿದೆ ನಮ್ಮ ಕಟೀಲ್ನ ಹತ್ರ, ಭಾಳ ದೊಡ್ಡ ಕೊಡಮಣಿ ತಾಯ ಕ್ಷೇತ್ರ ಕೂಡ ಇದೆ ನೋಡಿ, ಉಬಾರ್ ತಿಬಾರ್ ಅಂತ ಹೇಳಿ ನಾವು. ಹಾಗೆ ಆ ಉಬಾರ್ ಇದೆಯಲ್ಲ, ಅಲ್ಲಿ ಇದನ್ನು ಇಳಿಸೋದು ಅವರು. ಅಲ್ಲಿಂದ ಎತ್ತಿನ ಗಾಡಿಯಲ್ಲಿ ಘಟ್ಟಕ್ಕೆ ಹೋಗೋದು. ಹಾಗಾಗಿ ಅದು ಉಪ್ಪಿನಂಗಡಿ. ಈ ರೀತಿಯ ಎಲ್ಲ ವಿಚಾರಗಳು ಮನವರಿಕೆ ಆಗ್ತಾ ಹೋಯಿತು. ಜನ ರೋಮಾಂಚನಗೊಂಡರು. ಏನು ಪತ್ರಗಳು! ಆಗ ಈಗಿನ ಥರ ಫೋನ್ಗಿನಲ್ಲಿ ಅಲ್ಲೆಲ್ಲ ಪತ್ರ ಬರೆಯೋದು ಎಲ್ಲರೊಂದು. ನನಗೆ ಕೈಯಾರ ಕಿಂಜಣ್ಣರೈ ಅಂತವರು ನನಗೆ ಇದಕ್ಕೆ ಪತ್ರ, ಅಮೃತ ಸೋಮೇಶ್ವರದವರು, ಪೂಜ್ಯ ವೀರೇಂದ್ರ ಹೆಗ್ಡೆ, ಧರ್ಮಸ್ಥಳದ 12-14 ಕಥಾನಕ ಬರೆದೆ. ಇದು ಎಲ್ಲೂ ಇದರಲ್ಲಿ ಒಂದೇ ಒಂದು ದೋಷ ಬಂತು ಅಂತ ಹೇಳಿದವರಿಲ್ಲ. ಅಂದರೆ ಅದರಲ್ಲಿ ನಾನು ಪೂರ್ತಿ ನನ್ನನ್ನು ನಾನು ತೊಡಗಿಸ್ಕೊಂಡಿದ್ದೆ. ನನ್ನ ಉಳಿದ ವೃತ್ತಿಯ ಇತರ ವಿಚಾರಗಳ ಜೊತೆಗೆ ಇದು ಒಂದು ಕೇವಲ ನನ್ನ ಊಟದ ಜೊತೆಗೆ ಉಪ್ಪಿನಕಾಯಿ ಅಷ್ಟೇ. ಆದರೆ ಜನ ಕೊನೆಗೆ ಉಪ್ಪಿನಕಾಯಿ ತುಂಬ ಇಷ್ಟಪಡಲಿಕ್ಕೆ ಆರಂಭ ಮಾಡಿದರು. ಹಾಗೆ ಒಂದು ಹಂತದವರೆಗೆ ಇದು ನಾನು ಬರೆಸ್ಕೊಂಡು ಬಂದೆ. ನೀವು ಕೇಳ್ಬೋದು, ಯಾಕೆ ನಿಲ್ಲಿಸಿದಿರಿ ಅಂತ ಹೇಳಿದರೆ, ನಮ್ಮಲ್ಲಿ ಆವೃತ್ತಿಗಳ ಸ್ವರೂಪ ಬದಲಾವಣೆ ಆಗ್ತಾ ಹೋಯಿತು. ಹಾಗಾಗಿ ಒಂದೇ ದಿನ ಬರದಿದ್ದರೆ ಅದರ ಆ ಒಂದು ಜನಕ್ಕೆ ತಟ್ಟುವ ರೀತಿ ತಪ್ತದೆ. ಆ ಕಾರಣಕ್ಕಾಗಿ ಒಂದು ಹಂತದಲ್ಲಿ ಅದನ್ನು ಮುಂದೆ ನೋಡೋಣ ಅಂತ ನಾನು ಪೂರ್ಣ ವಿರಾಮ ಕೊಡಲಿಲ್ಲ, ಅಲ್ಪ ವಿರಾಮ ಕೊಟ್ಟಿದ್ದೆ. ಇದು ಈ ಹಿನ್ನೆಲೆ ಮತ್ತು ಇದು ಬೆಳೆದು ಬಂದ ರೀತಿ, ಜನ ಇದಕ್ಕೆ ಸ್ಪಂದಿಸಿದ ರೀತಿ. ಕೋಟಿಚೆನ್ನಯರ ಎಲ್ಲ ಸ್ಥಳಗಳಿಗೆ ಹೋಗಿದ್ದೇನೆ. ಅವರ ಜನ್ಮಭೂಮಿಯಿಂದ ಅವರು ತರಬೇತಿ ಪಡೆದಂಥ ನಮ್ಮ ಪಡುಬಿದ್ರೆಯ ಸಮೀಪ ಅವರು ಬಂದು ತಮ್ಮ ತರಬೇತಿಯನ್ನು ಪಡೆದರು. ಇವತ್ತು ಅಲ್ಲಿ ಕೂಡ ಗರುಡಿದೆ. ಅಲ್ಲಿ ಅವರು ಬಂದು ನಮ್ಮ ಕಾಪುವಿನಿಂದ ಸ್ವಲ್ಪ ಮುಂದೆ ಬರುವಾಗ ಆ ಪ್ರದೇಶ ಇದೆ. ಅಲ್ಲಿ ಅವರ ಗುರುಗಳು ಬಲಿಪ ನಾನಯ್ಯರು ಮತ್ತು ಪಿಲಿಪ ನಾನಯ್ಯರು ಅಂತ. ಅಲ್ಲಿ ಈಜು, ಮಲ್ಲಯುದ್ಧ ಮುಂತಾದಂಥ ಮತ್ತು ಕತ್ತಿವರಸನ್ನೆಲ್ಲ ಅವರು ಕಲ್ತದ್ದು ಕಟ್ಪಾಡಿಯಲ್ಲಿ.
ಕಟ್ಪಾಡಿಯಲ್ಲಿ ಇವತ್ತಿಗೂ ಅಲ್ಲಿಗೆ ಹೊರಡಿದ್ದು. ಅಲ್ಲಿಂದ ಮತ್ತೆ ಅವರು ಪಶ್ಚಿಮ ಘಟ್ಟಕ್ಕಾಗಿ ಇಳಿದು ತಮ್ಮ ಕಾರ್ಯಕ್ಷೇತ್ರವಾದ ಎಣ್ಮೂರಿಗೆ ಅವರು ತೆರಳ್ತಾರೆ. ಆ ಮನೆಗಳಿಗೆ ಹೋಗಿದ್ದೇನೆ. ಆಮೇಲೆ ಅವರ ಸಹೋದರಿಯರ ಮನೆಗೆ ಹೋಗಿದ್ದೇನೆ, ಸುಳ್ಯ ಸಮೀಪ ಮನೆಗೆ ಹೋಗಿ ಅಲ್ಲಿ ಒಳಗೆ ಕೂತಿದ್ದೇನೆ. ಅಲ್ಲಿ ನಿಮಗೆ ಆ ಸಿನಿಮಾದಲ್ಲಿ ಹಾಡಿದೆ ನೋಡಿ, ಅಕ್ಕ ಫಂಡದಲ್ಲೇ ಪುನಕಲು ಬತ್ತೇರಿತ್ತಲ್ಲ ಅಂತ, ಆ ಕಂಡಿಯಲ್ಲಿ ಇಣುಕ್ತಾಳೆ ನೋಡಿ, ಆ ಕಂಡಿ ಇವತ್ತೂ ಇದೆ. ಒಳಗೆ ದೀಪ ಇಟ್ಟಿದ್ದಾರೆ. ಅಲ್ಲಿ ಯಾರಿಲ್ಲ, ಯಾಕಂದರೆ ಅವರಿಗೆ ಮಕ್ಕಳಿರಲಿಲ್ಲ. ಆನಂತರ ಆ ಮನೆ ಇವತ್ತು ಸುತ್ತಮುತ್ತಲ ನೋಡಿ ಹಳೆ ಕಾಲದ ಇವತ್ತು ಕೂಡ ಇಂಟ್ಯಾಕ್ಟ್ ಹಾಗೇ ಇದೆ. ಅಲ್ಲಿಗೂ ಹೋಗಿದ್ದೇನೆ. ಇದೆಲ್ಲವನ್ನು ದಾಖಲೀಕರಣ ಮಾಡಿದ್ದೇನೆ. ಮಲ್ಲಯ್ಯ ಬುದ್ಧಿಯಂತನ ಮನೆ ಇದ್ದ ಜಾಗ ಸಹ ನಾನು ಗುರುತಿಸಿ ನನಗೆ ವಾಮನಂದ ಅವರ ಸಂಶೋಧನಾ ಕೃತಿಗೆ ತುಂಬ ನೆರವಾಯಿತು. ಈ ಥರ ನಾನು ಬೇರೆ ಬೇರೆ ಕಡೆಯಿಂದ ಆಕಾರಗಳನ್ನು ಸಂಗ್ರಹಿಸಿ ಅಲ್ಲಿಗೆ ಹೋಗಿ ಬರೆದು ನನ್ನ ವೃತ್ತಿ ಜೀವನದಲ್ಲಿ ಇವತ್ತಿಗೂ ನನಗೊಂದು ತುಂಬ ಸಂತೃಪ್ತಿ ಕೊಟ್ಟಂಥ ವಿಚಾರಗಳಿವೆ. ಇಲ್ಲ, ಅದು ನೋಡಿ, ಒಮ್ಮೆ ನೀವು ಆರಂಭ ಮಾಡಿದರೆ, ಈಗ ನೋಡಿ ಕೋಟಿ ಜನರ ಎಪಿಸೋಡ್ ನಾನೊಂದು 15-20 ಬರೆದಿದ್ದೇನೆ. ನೀವು ಒಮ್ಮೆ ಒಂದು ಕಡೆ ಸಂದರ್ಶನ ನೀಡಿದಾಗ 4ರಿಂದ 5 ಲೇಖನಗಳಿಗೆ ಅದು ಸಾಕಾಗ್ತದೆ. ಫೋಟೋಗ್ರಾಫ್ಸ್ ಮತ್ತು ಮಾಹಿತಿ ನನ್ನಲ್ಲಿ ಇರ್ತದೆ. ಆ ಫೋಟೋಗ್ರಾಫ್ಸನ್ನು ಅದಕ್ಕೆ ಸೇರಿಸಬೇಕಲ್ಲ, ಹೊಂದಾಣಿಕೆ ಬರಬೇಕು. ಅಷ್ಟೇ ಗಾತ್ರದಲ್ಲಿ ಬರಬೇಕು. ಒಂದು ದಿವಸ ಅರ್ಧ ಪೇಜ್, ಒಂದು ದಿವಸ 1/4 ಪೇಜ್ ಆಗಿ ಬರುವಾಗಿಲ್ಲ. ಆ ವರ್ಡಿಂಗ್ಸ್, ಶಬ್ದಗಳನ್ನು ನೆನಪಿಟ್ಕೊಳ್ಬೇಕು. ಸಾಮಾನ್ಯವಾಗಿ ಒಂದು ಲೇಖನ ಮಾಲೆ 10ರಿಂದ 15 ಅಂತಾದರೆ 1 ವಾರ ಸಾಕಾಗ್ತಿತ್ತು, 1 ವಾರ. ಇನ್ನು ಕೆಲವು ಸ್ವಲ್ಪ ಸಂಕೀರ್ಣ ಇದ್ದಲ್ಲಿಗೆ ನಾವು ಅಲ್ಲಿಗೆ ಹೋಗಿ ಬರುವ ಸಮಯದ ಅವಧಿಯ ಮೇಲೆ, ಹೇಗೆ ಹೋಗಿ ಬರ್ತೇವೆ ಅನ್ನೋದ್ರ ಮೇಲೆ ಅದು ಆಧಾರ ಆಗಿರ್ತದೆ. ಈಗ ಉದ್ಯಾವರಕ್ಕೆ ಹೋದರೆ ಸ್ವಲ್ಪ ಹೊತ್ತು ಬೇಕಾಗ್ತದೆ, ಅಲ್ಲಿ ಹುಡ್ಕೊಂಡು ಹೋಗಬೇಕು, ಶಾಸನ ಹುಡುಕಿಕೊಂಡು ಹೋಗಬೇಕು, ಈ ಥರ. ಆದರೆ ಅದರಲ್ಲೊಂದು ಅಂಥ ರೋಮಾಂಚನ ಇನ್ನು